ಗಾಯ್ಸ್ ಕುಲೆಲ್ಲ ದೇವಿಲ್ಲ ಏ ಶಿಶ್ಮಿಕ ಈ ಮಾಡದ್ದೆ ರಾಕಾಶ ಇದ್ಯಾರ ಕಲ್ಪಡ 3 ಒಂದು ಹೆಣ್ಣಿನ ಮರಣವೇ ಅದು ಅಸಾಧ್ಯ. ನನಗೆ ಮರಣವೇ ಇಲ್ಲ. ಹೌದು, ಹೆಣ್ಣು ಫಲ ಹೀನಳಲ್ಲ. ಇದು ನಿಮಗೆ ಕೇವಲ ಒಂದು ದೃಶ್ಯವಾಗಿದ್ದರೆ ಇಂತಹದೇ ಘಟನೆಗಳು ನಮ್ಮ ದೇಶದಲ್ಲಿ ಹಲವಾರು ಮನೆಗಳಲ್ಲಿ ಇಂದಿಗೂ ನಡೆಯುತ್ತಿದೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇದರರ್ಥ ಎಲ್ಲಿ ನಾರಿಯರನ್ನು ಪೂಜಿಸಲ್ಪಡುತ್ತದೋ ಅಲ್ಲಿ ದೇವರು ಸದಾ ನೆಲೆಸಿರುತ್ತಾನೆ. ಇಂಥ ಸಮಾಜದ ದುಷ್ಟತನಗಳನ್ನ ಆಕೆಯೇ ನಾಶ ಮಾಡುತ್ತಾಳೆ. ಹೆಣ್ಣು ಅಂದರೆ ಕೇವಲ ಒಂದು ವಸ್ತು ಅಲ್ಲ. ಹೆಣ್ಣು ಅಂದರೆ ಒಂದು ವಸ್ತು ಎಂದು ಭಾವಿಸುವವರನ್ನ ನಾವು ನಾಶ ಮಾಡಬೇಕು. ಹೆಣ್ಣುಗಳನ್ನ ತುಳಿದರು, ಆಕೆಯನ್ನ ಎಷ್ಟೇ ಒಂದು ದುಷ್ಟತನಕ್ಕೆ ಒಳಪಡಿಸಿದರು ಆಕೆ ಒಂದಲ್ಲ ಒಂದು ತರ ದುಷ್ಟತನವನ್ನ ಆಕೆ ತುಳಿತಾಳೆ. ವೀರವನಿತೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ, ಹೀಗೆ ಹಲವಾರು ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದೆ. ಹೆಣ್ಣು ಹೆಣ್ಣೆಂಬ ಕೀಳರಿಮೆ ಏತಕೆ ಎಂದು ನಾನು ಆಗಲೇ ಹೇಳಿದ್ದೆ. ನಮ್ಮ ದೇಶ ಭಾರತ, ನಾವು ಹೆಣ್ಣಿಗೆ ಒಂದು ಪ್ರಧಾನವಾದ ಸ್ಥಾನವನ್ನ ನೀಡಿದ್ದೇವೆ. ನಾವು ಗಂಡು ಹೆಣ್ಣು ಎಂದು ಭೇದ ಮಾಡುವ ಮುನ್ನ ಒಮ್ಮೆ ಯೋಚಿಸಿ ಸ್ನೇಹಿತರೆ, ನಾವೆಲ್ಲರೂ ಭಾರತೀಯರು. ಬೋಲೋ ಭಾರತ್ ಮಾತಾ ಕೀ. ಧನ್ಯವಾದಗಳು. ಶ್ರಮ ಏವ ಜಯತೆ. ನಮ್ಮ ಮೂಲೊಂದು ಸಬ್ಸ್ಕ್ರೈಬರ್ ಒಳ್ಳೆಯರು ಭಾವನ ಫ್ರೆಂಡ್. ನಮಗೆ ಈ ಸಾಂಗ್ಗೂ ಲೈಟಿಂಗ್ಸ್ ಮಾತ್ರ ಮಾಡ್ತೇನೆ ಮೊದಲು ಬಾಯ್. ಮೊದಲು ನನ್ನೆಲ್ಲ ಮುಗಿತಿಜ್ಜಿ ಮಾರ ಏಕಾರ್ದು ಕಾಲ ಒಂದೊಂದು ಲೇರು ಸ್ಪಿರಾ ರಿಟರ್ನ್ ಕೊರಿಯರ್ ಬಂದಿಲ್ಲ. ಈ ಹೊಡೆದ್ರು ಒಬ್ಬ ಈ ಬಿರಾವಲ್ಲ ಸಾವ್ ಈ ಬಿರಾವಲ್ಲ ಸಾವಿರ ಬುಡ್ಡೆ ಏ ಅಜ್ಜೆ ನಡಕೇನು ಹಾಲು ನೇಪಾಳದ ಹಾಲು ಸೋಕ್ ಬಂತಾರೆ ಕನ್ನಡ. ಏಯ್ ಕೇನ್ ಕಣ ಆರ ಏ ಎಕ್ಕರ್ದ ಮೇಡಮ್ ಇಜ್ಜ ಅಲ್ಲೊಂದು ಮೇಡಮ್ ತೋದಿದ್ದೇನೆ ನಾ ಫೋನಾಗ ಅವು ಏರ್ ಗೊತ್ತುಂಡ ಯಾ ಮುರನೆಂಜಿ ಎನ್ನ ಅಂದಿಕೆಂಡದ ಇದೆಂತ ಹೆಲ್ಮೆಟ್ ಉಂದು ಆರು ನಾ ಮೂಲ ಪಿರೋಂಜಿ ಮಾಮ ಪೋಯ್ನೆ ಅಲ್ಲಿ ಪೋಯ್ನೆ ಏರನಾಗೇನು ಕಂಡಕ್ಟರ್ ತಗೇನು
ಕಂಡಕ್ಟರ್ ತಗೇನಿ ಅವಲ್ಲ SDM ತಗೊಂಡು ಹೋದಿರು ಬುಕ್ಕೇಪ ನೇ ಮೂಲು ಕ್ಯಾರಿ ಕ್ರಾಶ್ ದಾಖಲ ಅಂಗಡಿ ಆಫೀಸಲ್ಲಿ ಈ ಕಿರಾ ಬತ್ತಿಯ ಸಾವು ನಾಚಿಗೆ ಗೆಟ್ಟುಜ್ಜಿಯ ಏರಣ್ಣ ಓ ಕೇಸರಟಿ ಕಾಸರಗೋಡು ಬರ್ತಿ ಹಾಲು ಬಲ್ತ ನನ್ನ ಹೆಂಗೆ ಬೋರಿಗೆ ಅಡ್ಡಿಯೋ ಆಯ್ ಗುರ್ತಲ್ಲ ಹೆಂಗೆ ಆಯ್ ಗುರ್ತಲ್ಲ ಎಡಕೇನು ಎದುರು ವರಂದಿಲ್ಲ ಅಕ್ಲು ಗುರ್ತಲ್ಲ ಕೇನಿಯಾ ಅಲ್ಲಿ ಗಂಟೆ ವರಂದಿಲ್ಲ ಇರ್ತದೆ ಕೇನು ಅಕ್ಲು ಗುರ್ತಲ್ಲಿ ಒಟ್ಟೊಟ್ಟಿಗೆ ವರಂದಿಲ್ಲ ಆಯ್ನೆ ಅಂತ ತೂತು ಎಲ್ಲಿಪೆ ಆಟ ಅವು ಸೌಂಡು ಕ್ಯಾಂಡಿ ಕ್ರಶ್ ದಾಗಲ ಆಫೀಸ್ ಹೋಲು ಕ್ಯಾಂಡಿ ಕ್ರಶ್ ಆಫೀಸ್ ಹೋಲು ತೌರೆ ಬುಡ ರಿಕ್ಷಾ ಸ್ಕೂಟರ್ ಈ ಬೀರೋದಿಲ್ಲ ಕೇನು ಅವಳು ಬರ್ತಾರೆ ಕೇನು ಬೆಚ್ಚರಿಜ್ಜರು ಕೇನು ಬೆಚ್ಚರಿಜ್ಜರು ಮೆಲ್ಲ ಮಾರೆ ಆಯ್ತಲ್ಲ ಇಡೀ ಬಾತ್ ಇಪ್ಪು ನೆನ್ನವು ಅನುಭವ ಆಟನೇ ಪೋದು ಕೇನ್ಯಾ ಸ್ವಲ್ಪ ಕ್ಯಾಂಡಿ ಕ್ರಶ್ ಆಫೀಸ್ ಹೋಲು ಉಂಟು ರೋಸ್ ಸೀತೆಗೆ 200 ರೂಪಾಯಿ ಮಾರ ಕಾಸ್ಟ್ಲಿ ಅಂತ ಉಂಟಲ್ಲ ಮಕ್ಳು ಎಂತ ಪನ್ಯತ ಸೀದಾ ನೋಡ್ಗ ಅಲ್ಲೇ ಗೊತ್ತಿಗೆ ಒಂಜಿ ಪ್ರೈಸ್ ಬತ್ತನ ದೇವರಂದ ಏಟು ಪಾಸ್ ಕ್ಯಾಡಿ ಕ್ರಾಸ್ ಆಫೀಸ್ ಓಲೆ ಓಯ್ ಹೋತೊಲಿ ಸಿಟಿ ಸೆಂಟರ್ ಕೇಂತೊಲಿ ಸಿಸಿಗೆ పోయి ರಾತ್ರಿ ಪುಂಜ ಬರ್ತಾರೆ ಕೇನು ಪಣೋದಿ ಏಲಂಟೆ ಮುಟ್ಟು ಒಂದುಂಡು ಹೊನ್ನಗಿರಿ ಒಂದ್ಯಾ ಹೊನ್ನಗಿರಿ ನಮ್ಮ ಲಲಿತಾ ಕಲಾ ಆರ್ಟ್ಸ್ ಅರ್ಜೆಂಟ್ ಸಿಕ್ಕನೆ ನಮ್ಮ ಏರಣ್ಣ ಬರ್ಬೇಕು ಅರ್ಜೆಂಟ್ ಬರ್ದೇತನಲ್ಲಿ ಏನಾರ ಮತ್ತೆ ಬರ್ತಾನೆ ಪಾತಿರ್ ಬಿಲ್ಲಿತ ಪಾತಿರ್ ಎಂಚೋಲಾಗೇನು ಆಜಿತ್ ಪಿಲಿ ತಿರ್ಗಾಡ್ಚಿ ದಾಲೇಜಿ ನಾನ ಬಣ್ಣ ತುಲ ಭಾರಿ ಜೋರುಂಡಿ ಅವು ಪುಚ್ಚ ಯಾಸ್ ನಮಗೆ ಚೂರು ಕಾಸು ಬಿಡಿಯೇರು ನಮ್ಮ ಲಲಿತಾ ಕಲಾ ಆರ್ಟ್ಸ್ SDM ಲಲಿತಾ ಕಲಾ ಆರ್ಟ್ಸ್ ನಮ್ಮ SDMಲ ಬೊಕ ಕೆನರಾ ಕಾಲೇಜ್ ಇಲ್ಲ ಮಿಡ್ಲು ಒಂಜಿ ರೂಟ್ ಉಂಟು ಸೊ ಅವೇ ರೂಟ್ ಸ್ಟ್ರೈಟ್ ಬತ್ತಂದ್ರ ನಮ್ಮ ಲಲಿತಾ ಕಲಾ ಆರ್ಟ್ಸ್ ತೀಕೊಂಡು ಸೊ ಏರಿಯಾಗ ಅರ್ಜೆಂಟ್ ಇತ್ತನ ಬರೋಲಿ ಮಾತ್ ಐಟಮ್ಸ್ ಉಂಡು ಮೊದಲು ಮೂರ ತಿಕ್ಕೊಂಡು ಅರ್ಜೆಂಟ್ ಅಪಾಪಕ್ಕೆ ಅಂದ್ರೆ ಅಪಾಪಕನ ಸಿಗುತ್ತಂಡು ಎಂಕಲ ಕ್ಲಾಸ್ ಪುಂಜೋಕಲು ಭಾರಿ ಟ್ಯಾಲೆಂಟ್ ದಾಖಲು ಒಂಜಿಲ್ಲ ಕೊನದತ್ತು ಖಾಲಿ ಒಂಜಿ ತ್ರಿಶೂಲ ಆತದ ಸ್ಕ್ಯಾನರ್ ಹತ್ತಿಯಾ ಅವು ಒಂದೇದ ಒಂದು ಸ್ಮಾರ್ಟ್ ಸಿಟಿದ ಸ್ಕ್ಯಾನರ್ ಅವು ಹಾಕಲ ಅಂದೇ ಬಾವಿ ಜ್ಯೂಸ್ ಬರೋದಿಲ್ಲ ಬೊಂಡ ಜ್ಯೂಸ್ ದೇತದ ಖಾಲಿಯಾ ಹಿಂಗೆ ಇಂಜಿನ್ We are back in Katale. We are in Katale easy.
ಬೆಳಕು ಬೆಳಕು ಹೊಸ ವೈರ್ ಹೊಸ ವೈರ್ ತಂದೆ ಬಾವೆ ಗಮ್ಮತ್ತುಂಡಿಗೆ ನೀ ಚಾರ್ಜ್ ಇಜ್ಜಿ 150 ರೂಪಾಯಿ ಖರ್ಚದ್ದೆ 4 ಡ್ರೆಸ್ ಎತ್ತೊಂಡಿ ಬೊಕ ಡ್ರೆಸ್ ಎತ್ತಿದ್ದೇನೆ ಬೊಕ ಲವರ್ ಗ್ರೆಡ್ ಗಿಫ್ಟ್ ಎತ್ತೊಂಡಿ ಎಂಕಿಜ್ಜತ್ತ ನಿಕ್ಕುಂಡತ್ತ ನಮ್ಮ ಬರ್ತಡೇ ಬಾಯ್ ಇಲ್ಲೇರು ಮುಳು ಇಲ್ಲೇರು ನಮ್ಮ ಕೋಡೆ ಏದು 25 ವರ್ಷ ಅಲ್ಲ ಬೇರೆ ಗೊಂಜಿಲ್ಲ ಲವ್ ಇಜ್ಜಿ ಎರಡ ಪ್ರಪೋಸಲ್ ಸೋಕಲೇರು ಡೀಸೆಂಟ್ ಬಾಯ್ मेरे मेन मेरे बुक्का ना ಅದು ಇರು ಮೇನ್ मेरे बुक्ಕ ಮ್ಯಾಮ್ ನಮ್ಮೊಂಜಿ ದಪ್ಪಾತ ಇಂಜನ್ ಇತ್ತೆ ಬನು ಮಾತಾ ಮರ್ಪುಂಡು निकले रान जी बाबा दाई दिख रहे निकल दावा तो फिर अल्दुला सेल्फी सेल्फी यस नमैता मोलो पोया पिज्जा कोया पोया ಅವನಿಗೆ ಕ್ಯಾನ್ಸಲ್ ಬ್ಯಾಗ್ ಪಿಜ್ಜಾ ಪಡಿಕತೆ ಯಸ್ ನಮೈತೆ ಸೂಪರ್ ಒಂದುಲ್ಲ ಮೊಗಲ ಮಾತ ಎಗ್ ಕಾಂಬೋ ಮೇರೆ ನಮ್ಮ ಲೀಡರ್ ಮೇರೆ ಜಾಲಿ ಆತನೆ ಎಂಗ್ಲೊಂದು ದಿಕ್ಕದು ನಮ್ಮ ಮಾತ ಇನ್ನೊಂದುಲ್ಲ ಇನ್ನು ಎಗ್ ಸೂಪ್ ಅದು ಜ್ಯೂಸ್ ಬಾಲ ಹಾಪು ಜೀರೆ ನೀತು ಮಾತ ತುಯ್ಯರು ये तोजी पड़ना कच्ची सही सिंगल डोमिनेस बददा हाँ डोमिनेस तीनों ले गाइस मुकल तो वाली मुकल मोलू ले रहे कलवेर ऑल बड़ी कलवेस आई डोरियन बुर्दो आर बच्चांगी दारेन बुर्दो मोल बच्चांगी ले रहा सो आरेन बुर्दो नम मोलू ला डोमिनोस इन्हीं तिरकु ने नहीं दूर ಸಣ್ಣ ಮಕ್ಕಳಂತೆ ಬಾ 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 ಮಗು ಬಾ 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 लाक्या निकल निकल पाते जाम ದಕ್ಷಿಣ ಕನ್ನಡದ ಕರಾವಳಿಯ ಬಂದರು ನಗರಿ ಮಂಗಳೂರಿಗೆ ಬಂದಿದ್ದೇನೆ. ಇಲ್ಲಿ ದೇವರು ಇಲ್ಲೂ ಇದ್ದಾರೆ. ಇಲ್ಲಿ ಬೇಡವಾ? ಮೊದಲು ಅವರನ್ನ ಇಂಟ್ರೊಡ್ಯೂಸ್ ಮಾಡುವ. ಇಲ್ಲಿ ಬೇಡ, ಇಲ್ಲಿ ಮಾತಾಡೋದು ಬೇಡ. ಹಾಗಾದ್ರೆ ನೀವು ಅವ್ರ ಹತ್ರನೇ ಜಡ್ಜ್ ಮಾಡೋದು ಹೇಳಿ. ಐ ಥಿಂಕ್ ವಿ ಆರ್ ಡನ್ ವಿತ್ ಅವರ್ ಸಾಕ ಅಲ್ಲ ಸರ್, ನಿಮ್ಮ ಹತ್ರ ಬರ್ತೇನೆ, ಮೊದಲು ಅವರ ಹತ್ರ ಬಂದು ಮಾತಾಡ್ಕೊಳ್ಳುವ. ನಾವು ದೇವರುಗಳಲ್ಲ. ಅಲ್ಲ, ನೀವು ದೇವರುಗಳೇ. ನೀವು ನಮ್ಮ ಇವತ್ತಿನ ಕಾರ್ಯಕ್ರಮದ ಬಹಳಷ್ಟು ದೊಡ್ಡ ದೇವರುಗಳು. ನೋಡುವ, ಮೊದಲು ಅವರು ನೋಡುವ, ಮತ್ತೆ ನೀವು ಸ್ವಲ್ಪ ಮಂದಿ ಅಲ್ವಾ, ಅವರು ಜಾಸ್ತಿ ಇದ್ದಾರಲ್ವಾ, ಮೊದಲು ಅವರನ್ನ ನಮ್ಮ ಬುಡಕ್ಕೆ ತಗೊಂಡ್ಮೇಲೆ ಮತ್ತೆ ನಿಮ್ಮನ್ನ ತಗೊಳ್ಳುವ. ಹನಿ ಹನಿ ಗೂಡಿದರೆ ಹಳ್ಳ ಅಲ್ಲ, ನಾವೆಲ್ಲ ಸೇರಿದ್ರೆ ಒಟ್ಟಿಗೆ ಆಗುದಲ್ಲ. ಇಲ್ಲಿ ದೊಡ್ಡ ಹಳ್ಳನೇ ಇರುವಾಗ ಮತ್ತೆ ಹನಿ ಯಾಕೆ ಸರ್? ಸರಿ, ಈಗ ನೀನು ಕನ್ನಡ ಮಾತಾಡ್ತಿದ್ಯಾ, ಹೌದಲ್ಲ? ಈಗ ದೇಶ ಪರ್ಯಟನೆ ಮಾಡ್ಬೇಕಿತ್ತು, ಕರ್ನಾಟಕ ಪರ್ಯಟನೆ ಮಾಡ್ಬೇಕಿತ್ತು. ಅದು ಬಿಟ್ಟು ದುಬೈ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್ ಇದೆಲ್ಲ ಯಾಕೆ? ಫಸ್ಟ್ ಕರ್ನಾಟಕ ಸುತ್ತಲ್ಲ, ಕರ್ನಾಟಕವನ್ನು ತೋರಿಸು ಜನರಿಗೆ. ಅದು ಬಿಟ್ಟು ದುಬೈ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್ ಯಾಕೆ? ಸರ್, ಎಂತ ಗೊತ್ತಿಲ್ಲ ಸರ್, ಕರ್ನಾಟಕ ಸುತ್ತಲಿಕ್ಕೆ ತುಂಬಾ ಕಷ್ಟ ಇಲ್ಲ ಸರ್. ಇವಾಗ ನೋಡಿ, ಮಹಿಳೆಯರಿಗೆ ಫ್ರೀ ಟಿಕೆಟ್ ಬೇರೆ ಇದೆ, ಕರ್ನಾಟಕ ಸುತ್ತಬಹುದು. ಅದೇ ದೇಶ ಸುತ್ತಬೇಕು ಅಂತ ಹೇಳಿದ್ರೆ ಹಲವು ಖರ್ಚು ವೆಚ್ಚಗಳಿರ್ತದೆ, ಎಲ್ರಿಗೂ ಅಷ್ಟೊಂದು ಸೌಲಭ್ಯ ಇರುವುದಿಲ್ಲ. ಸೊ ಹಾಗಾಗಿ ನಾನು ಅನ್ಕೊಂಡಿದ್ದೇನು ಅಂತ ಹೇಳಿದ್ರೆ, ಎಲ್ಲರಿಗೂ ಒಂದು ಆ ಒಂದು ದೇಶವನ್ನು ಸುತ್ತಿಸುವಂತ ಒಂದು ಏನಿದೆ ಅದನ್ನು ತೋರಿಸುವಂತ ದೇಶಗಳ ಹಲವು ಪ್ರಸಿದ್ಧ ತಾಣಗಳನ್ನು ಭಾರತೀಯನಾಗಿ ಫಸ್ಟ್ ಭಾರತದ ಬಗ್ಗೆ ಮಾತಾಡ್ಬೇಕು, ಅನಂತರ ಬೇರೆ ದೇಶದ ಬಗ್ಗೆ ಮಾತಾಡ್ಬೇಕು. ನೀವು ಚೈನಾಕ್ಕೆ ಹೋಗಿ ಚೈನಿಗೆ ಒಳ್ಳೇದಾಗ್ತದೆ. ಮ್ಯಾಮ್, ಎಂತ ಗೊತ್ತುಂಟಾ, ನಾವು ಒಂದು ದೇಶವನ್ನ ಕಲಿತು ನೋಡಿ ಅಲ್ಲಿ ಏನು ಒಳ್ಳೇದಿದೆ ಅದನ್ನು ನಾವು ಕಲಿಬೇಕು.
ಭಾರತವನ್ನು ಕೆಳಗೆ ಹಾಕುದಲ್ಲ, ನೀವು ಬಂದು ಭಾರತದ ಫಾಲೋವರ್ಸ್ ಅಲ್ಲ ನಿಮ್ಮನ್ನು ಫಾಲೋ ಮಾಡುದು. ಹನಿ ಹನಿಗೂಡಿದರೆ ಹಳ್ಳ ಅಂತ ನೀವೇ ಹೇಳಿದ್ರಿ, ನೀವು ಹಳ್ಳ ತೋಡ್ತಿದ್ದೀರಿ. ನಿಮ್ಗೆ ಹೌದು ಮ್ಯಾಮ್, ನಾನೆಲ್ಲೂ ಕೂಡ ಹೌದು ಹಳ್ಳ ತೋಡ್ತಿದ್ದೀರಿ. ಅಲ್ಲ ತೋಡಿದ್ದಲ್ಲ, ನೀವು ನಿಮ್ಮ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೇನೆ, ನೀವು ಸ್ವಲ್ಪ ಕೇಳಬೇಕು. ನಾನು ಹೇಳಿದೆ ಮೊದಲೇ ಏನು ಇತರ ದೇಶಗಳನ್ನು ನೋಡಿ ಕಲಿಬೇಕು ಅಂತ. ನಾನು ಎಲ್ಲೂ ಕೂಡ ನನ್ನ ದೇಶವನ್ನ ಕೆಳಗಲಿಸಿಲ್ಲ, ಹೀಯಾಲಿಸಿಲ್ಲ. ನೀನು ಚೈನಾ ಇಂಡಿಯಾದಕ್ಕಿಂತ ಇನ್ನೂ ಚೆನ್ನಾಗಿದೆ ಅಂತ ಹೇಳಿದ್ದೀನಿ, ಕರೆಕ್ಟಾ? ಹೌದಾ ಅಲ್ವಾ? ಅದು ಕೆಳಗೆ ಹಾಕುದಲ್ವಾ? ಚೆನ್ನಾಗಿದೆ ಅಂತ ಹೇಳುವಂಥದ್ದು ಕೆಳಗೆ ಹಾಕೋದು ಹೇಗೆ ಆಗ್ತದೆ? ಒಂದು ದೇಶವನ್ನ ಹೊಗಳುವಂಥದ್ದು ನಿಮ್ಮ ಪ್ರಕಾರ ತಪ್ಪ? ಹೊಗಳುದು ಸರಿ, ಆದ್ರೆ ಇಂಡಿಯಾಕ್ಕಿಂತ ಚೈನಾ ಮೇಲಿದೆ ಅದೆಲ್ಲ ಹೇಳುದು ಸರಿಯಾಗಿದೆಯಾ? ಅದು ಈ ಸ್ಟೇಜಲ್ಲಿ ನಾವೀಗ ಬೆಳೀತಾ ಇದ್ದೀವಿ, ನಮ್ಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಸರ್, ಒಂದು ಮಾತು ಕೇಳ್ತೇನೆ, ಚೀನಾ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾ ಅಭಿವೃದ್ಧಿ ಹೊಂದದ ರಾಷ್ಟ್ರ? ನಾನೊಂದು ಮಾತು ಕೇಳ್ತೇನೆ, ಇಂಡಿಯಾ ಚೈನೀಸ್ ಪ್ರಾಡಕ್ಟ್ ಬ್ಯಾನ್ ಮಾಡಿದ ಮೇಲೆ ನೀವು ಚೈನಾಕ್ಕೆ ಹೋಗಿ ಚೈನಾದ ಬಗ್ಗೆ ಪ್ರಮೋಟ್ ಮಾಡೋದು ಎಷ್ಟು ಸರಿ? ನಾನು ಅದಕ್ಕೆ ನಿಮ್ಗೆ ಪ್ರಶ್ನೆ ಇನ್ನೊಂದು ಕೇಳ್ತೇನೆ, ನಾವು ಚೈನಾದ ಪ್ರಾಡಕ್ಟ್ ನಾಗಾದ್ರೆ ಯೂಸೇ ಮಾಡ್ತೀವಿ, ಬ್ಯಾನ್ ಮಾಡಿದ್ರು ಅವರು ಯೂಸೇ ಮಾಡ್ತೀವಿ. ನಿಮ್ಮಂತವ್ರು ಇರುವವರಿಗೆ ಚೈನೀಸ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಅಫ್ಕೋರ್ಸ್, ಬಿಕಾಸ್ ನೀವೇ ಪ್ರಮೋಟ್ ಮಾಡ್ತಿದ್ದೀರಲ್ಲ ಇನ್ಫ್ಲೂಯೆನ್ಸರ್ ಆಗಿ. ನಾವು ಏನು ಪ್ರಮೋಟ್ ಮಾಡಿದ್ದು ಮ್ಯಾಮ್, ಎಜುಕೇಶನ್ ಸಿಸ್ಟಮ್ ಒಳ್ಳೆದಿದೆ ಅಂತ ಹೇಳಿದೆ, ಹೌದಾ? ಎಜುಕೇಶನ್ ಸಿಸ್ಟಮ್ ಅನ್ನು ಸುಧಾರಿಸಬೇಕು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ನಾನು ಹೇಳಿಕೆ ಹೊರತು. ನಾನು ಇನ್ನೊಂದು ಮಾತು ಹೇಳಿದ್ದೀನಿ, ಜಾತಿಯಿಂದ ನಮ್ಮ ದೇಶ ಕೆಳಗೆ ಹೋಗ್ತಾ ಇದೆ ಅಂತ. ಹಾಗಾದ್ರೆ ನಿನ್ನ ಪರವಾಗಿ ಕಮ್ಯುನಿಸ್ಟ್, ನಮ್ಮ ದೇಶ ಕಮ್ಯುನಿಸ್ಟ್ ಆಗ್ಬೇಕಂತ ನಿನ್ನ ಅಭಿಪ್ರಾಯವಾ? ಹೇಗೆ ಸರ್? ಈಗ ನಮ್ಮ ರಾಷ್ಟ್ರ ಕೆಳಗೆ ಹೋಗ್ತಾ ಇರುವ ಕಾರಣ ಜಾತಿ ಅಂತ ಹೇಳಿದ್ದೀನಿ, ಕರೆಕ್ಟಾ? ಜಾತಿಯಿಂದ ನಮ್ಮ ದೇಶ ಕೆಳಗೆ ಹೋಗ್ತಾ ಇದೆ. ಖಂಡಿತ. ಹಾಗಾದ್ರೆ ನಮ್ಮ ಭಾರತ ದೇಶವು ಕಮ್ಯುನಿಸ್ಟ್ ರಾಷ್ಟ್ರ ಆಗಿ ಹೊರಹೊಮ್ಮಬೇಕಂತ ನಿನ್ನ ಅಭಿಪ್ರಾಯವಾ? ಇಲ್ಲ ಸರ್, ನಾನು ಹೇಳಿದ್ದಂತ ಜಾತಿಯಿಂದಾಗಿ ಕೆಳಗೆ ಆಗ್ತಾ ಇದೆ, ಅದರ ಬದಲಾಗಿ ಏನಾಗಬೇಕು, ಜಾತಿಯಿಂದ ಅಂತದ್ದು ಕಡಿಮೆ ಆಗಬೇಕು ಈ ದೇಶದಲ್ಲಿ, ಅವಾಗ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ ಅನ್ನುವಂತ. ಚೈನಾದಲ್ಲಿ ಜಾತಿಯ ಪ್ರಶ್ನೆ ಇಲ್ಲ, ಸೊ ಚೈನಾ ಅಭಿವೃದ್ಧಿ ಆಗುವುದು ಜಾತಿ ಇಲ್ಲದ ಕಾರಣವಾ? ನಿನ್ನ ಅಭಿಪ್ರಾಯದಲ್ಲಿ ಎಂತ ಗೊತ್ತಿಲ್ಲ ಸರ್, ನಮ್ಮ ದೇಶದಲ್ಲಿ ಪ್ರತಿಯೊಂದು ಮಾತಿಗೂ ಧರ್ಮ. ಇವಾಗ ನೋಡಿ, ರಾಜಕಾರಣಿಗಳು ನಾಡಿದ್ದು ಲೋಕಸಭಾ ಚುನಾವಣೆ ಬಂತು, ಎತ್ತಿ ಇಡುವುದೇನು ಸರ್? ಧರ್ಮ. ಸೊ ಅದನ್ನು ಬಿಡಬೇಕು ಅಂತ ಹೇಳುವಂಥದ್ದು. ಇಲ್ಲಿ ನಾವು ಒಂದು ಧರ್ಮದ ಈ ದೇಶದಲ್ಲಿ ಎಲ್ಲ ಧರ್ಮದವರು ಇದ್ದಾರೆ. ದಯವಿಟ್ಟು ನನ್ನ ಮಾತನ್ನ ಕನ್ಕ್ಲೂಡ್ ಮಾಡ್ತೀನಿ, ಇಲ್ಲ ಜನಸಾಮಾನ್ಯ ತಪ್ಪು ತಿಳ್ಕೊಳ್ಳೋದಿಲ್ವಾ? ನಾನು ಹೇಳಿದ್ದೇನು, ಧರ್ಮದ ವಿಚಾರವನ್ನ ಬಂದಾಗ ನಮ್ಮ ದೇಶದಲ್ಲಿ ಅಭಿವೃದ್ಧಿಗಳು ಕುಂಠಿತವಾಗ್ತಾ ಇದೆ. ಒಂದು ರಾಜಕೀಯ ಪಕ್ಷ ಧರ್ಮದ ಹೆಸರಿನಲ್ಲಿ ಓಟಿಗೆ ಇರೋದಾದ್ರೆ ಇಲ್ಲಿ ಅಭಿವೃದ್ಧಿ ಹೇಗೆ ಆಗ್ತದೆ? ಇಲ್ಲಿರುವ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡ್ತಾರೆ? ಅದನ್ನು ನಾನು ಕೇಳಿರುವಂತದ್ದು. ಹಾಕ್ತಾ ಇರೋದು ನಾವೇ ಅಲ್ವಾ? ಅವ್ರ ಧರ್ಮ ಹೇಳ್ತಾ ಇದ್ರೆ ನಾವು ಅದನ್ನ ಒಪ್ಕೊಳ್ತಾ ಇದ್ದೇವಲ್ಲ. ಅಲ್ಲ ಪ್ರಮೋಟ್ ಮಾಡ್ತಾ ಇದ್ದೀರಲ್ಲ. ಹೇಗೆ ರಾಜಕಾರಣ ನೀವು ಹೇಳಿದ ಪ್ರಕಾರ ಧರ್ಮದ ಹೆಸರಲ್ಲಿ ನಡೀತಾ ಇದೆ. ಹಾಗಾದ್ರೆ ಅವ್ರ ಧರ್ಮದ ಹೆಸರಲ್ಲಿ ಹೇಳುವಾಗ ಅದನ್ನ ನಂಬಿ ವೋಟ್ ಹಾಕ್ತಾ ಇದ್ದೇವಲ್ಲ ನಾವು, ಅದನ್ನ ಪ್ರಮೋಟ್ ಮಾಡ್ತಾ ಇದ್ದೀವಿ. ಅದನ್ನೇ ನಾನು ಹೇಳ್ತಿರೋದು, ಬದಲಾಯಿಸಬೇಕು ಅಂತ. ಅದೇ ಬದಲಾಯಿಸಬೇಕು. ನೀವು ಕೇಳಿದಂತ ಪ್ರಶ್ನೆ ಏನು? ಈ ದೇಶದ ಜಾತಿಯ ಹೆಸರನ್ನು ಇಟ್ಟುಕೊಂಡು ನಾವೇ ಓಟ್ ಹಾಕ್ತೀವಿ ಅಂತ ಅಲ್ವಾ? ಹಾಗಾಗಿ ನಾನು ಬದಲು ಹೇಳುವಂಥದ್ದು ಅದೇ ಬದಲಾಗಬೇಕು ಅಂತ ನಾನು ಹೇಳ್ತಿರೋದು. ಜಾತಿಯ ಹೆಸರಿನಲ್ಲಿ ಓಟ್ ಕೊಡ್ತಾ ನೀವು ಸ್ವಲ್ಪ ದಿವಸದ ಮಟ್ಟಿಗೆ ಚೈನಾಗೆ ಹೋಗಿ ಚೈನಾದ ಎಜುಕೇಶನ್ ಸಿಸ್ಟಮ್ ಅನ್ನ ಪ್ರೇಸ್ ಮಾಡುವುದಾದ್ರೆ ಹೋಗಿ ಅಲ್ಲೇ ಇರಿಯಲ್ಲ, ಅಲ್ಲಿದು ಸಿಟಿಸನ್ಶಿಪ್ ತಗೊಳ್ಳಿ, ಅಲ್ಲಿ ಎಷ್ಟು ಸೇಫ್ ಉಂಟು, ಅದರದ್ದು ಎಜುಕೇಶನ್ ಹೇಗೆ ಉಂಟು ಅಂತ ನೋಡಿ ಮತ್ತೆ ಇಂಡಿಯಾದ ಬಗ್ಗೆ ಕಾಮೆಂಟ್ ಮಾಡಿ. ಇಂಡಿಯಾದಲ್ಲಿ ಇದ್ದು ಇಂಡಿಯಾದ ಫಾಲೋವರ್ಸ್ ಅನ್ನ ಇಟ್ಕೊಂಡು ಇಂಡಿಯನ್ ಪ್ರಾಡಕ್ಟ್ಸ್ ಅನ್ನ ಇನ್ಫ್ಲೂಯೆನ್ಸ್ ಮಾಡಿ, ಇಂಡಿಯಾದು ಇಂಟರ್ನೆಟ್ ಬೇಕು ನಿಮ್ಗೆ, ಇಂಡಿಯಾದು ಫಾಲೋವರ್ಸ್ ಬೇಕು ನಿಮ್ಗೆ, ಆದ್ರೆ ಚೈನೀಸ್ ಎಜುಕೇಶನ್ ಸಿಸ್ಟಮ್ ಇಸ್ ಗುಡ್. ದೇಶ ಇಟ್ಕೊಂಡು ನಾನು ಹೇಳ್ತಾ ಇರೋದು ನಮ್ಮ ಎಜುಕೇಶನ್ ಸಿಸ್ಟಮ್ ಒಳ್ಳೇದಿಲ್ಲ ಅಂತ ಹೇಳಿದ್ರೆ ನೀವು ಸೈನ್ಸ್ ತಗೊಂಡು ಪಾಸ್ ಆಗ್ತಿದ್ರಿ. ನಮ್ಮ ದೇಶ ಕೂಡ ನನ್ನ ಪಾಯಿಂಟ್ ಇಷ್ಟೇ, ನಮ್ಮದು ಎಜುಕೇಶನ್ ಸಿಸ್ಟಮ್ ಒಳ್ಳೇದಿಲ್ಲದಿದ್ರೆ ನೀವು ಸೈನ್ಸ್ ಇಟ್ಕೊಂಡು ಪಾಸ್ ಆಗ್ತಿದ್ರಿ, ಡ್ರಾಪ್ ಔಟ್ ಯಾಕೆ ಆಗಿದ್ರಿ? ಬಿಕಾಸ್ ದಿಸ್ ಎಜುಕೇಶನ್ ಸಿಸ್ಟಮ್ ಇಸ್ ರಿಯಲಿ ಗುಡ್ and you are not in the position to complete science. That is why you switch to commerce. India's education system ishtu ಒಳ್ಳೆ ಉಂಟು, ನಿಮಗೆ ಸೈನ್ಸ್ ಬಿಟ್ಟು ಕಾಮರ್ಸ್ ಅನ್ನ ಮಾಡ್ಲಿಕ್ಕೂ ಕೂಡ ಪ್ರೊವಿಷನ್ ಕೊಟ್ಟಿದೆ. ಅದೇ ಚೈನಾದಲ್ಲಿ ಅಂತ ಪ್ರೊವಿಷನ್ ಇಲ್ಲ. ಇನ್ನೊಂದು, ಅವರ ಭಾಷೆ ಅವರ ಜನ ಬಿಟ್ಟು ಬೇರೆ ಯಾರನ್ನೂ ಪ್ರಮೋಟ್ ಮಾಡುವುದಿಲ್ಲ. ಅಲ್ಲಿದು ಇನ್ಫ್ಲೂಯೆನ್ಸರ್ಸ್ ಇಂಡಿಯಾಕ್ಕೆ ಬಂದ್ರೆ ಎಲ್ಲಿಯೂ ಇಂಡಿಯನ್ ಮೇಲೆ ಹೇಳುವುದಿಲ್ಲ, ಚೈನೀಸ್ ಅನ್ನ ಕೆಳಗೆ ಹೇಳುವುದಿಲ್ಲ. ನಿಮ್ಮಂತ ಇಂಡಿಯನ್ಸ್ ಮಾತ್ರ ಬೇರೆ ದೇಶಕ್ಕೆ ಹೋಗಿ ಹೀಗೆ ಮಾಡುದು. So should they continue as influencers
Or you will boycott Dr. Bro. ನೀವು ಪ್ರಶ್ನೆಯನ್ನ ಕೇಳಿದ್ರೆ ಉತ್ತರಿಸಲಿಕ್ಕೆ ಸಮಯ ಕೊಡಿ. ನೀವು ಆಲ್ರೆಡಿ ಉತ್ತರ ಕೊಟ್ಟಿದ್ದೀರಿ ನಿಮ್ಮ ವಿಡಿಯೋದಲ್ಲಿ. ನಿಲ್ಲಿ ನಾನು ಹೇಳುವಂತ ಪ್ರತಿಯೊಂದು ಮಾತಿಗೂ ಅರ್ಥ ಇರ್ತದೆ. ನೀವಿವಾಗ ಈ ಒಂದು ಮಾತನ್ನ ತಿರುಚಿ ಅದನ್ನ ನೀವು ಏನೇನು ಹೇಳಿ ಬನ್ನಿಸ್ಲಿಕ್ಕೆ ಆಗುದಿಲ್ಲ. ನಾವು ಹೇಳಿರುವಂತದ್ದು ಸಿಸ್ಟಮ್ ಒಳ್ಳೇದಿದೆ, ಅದೇ ರೀತಿ ಇಂಡಿಯಾದಲ್ಲಾದ್ರೆ ಇಂಡಿಯಾ ಕೂಡ ಡೆವಲಪ್ ಆಗ್ತದೆ ಅಂತ. ಇಂಡಿಯಾ ಡೆವಲಪ್ ಆಗಿದೆ ಸರ್, ನಿಮ್ಮ ರೆಸ್ಪಾನ್ಸ್ಗೆ ಹೇಳ್ತಾ ಇರೋದು. ಇಂಡಿಯಾ ಡೆವಲಪ್ ಆದ ಕಾರಣ ಇಲ್ಲಿದು ಎಜುಕೇಶನ್ ಸಿಸ್ಟಮ್ ನಿಮ್ಗೆ ಪ್ರೊವಿಷನ್ ಕೊಟ್ಟಿದೆ. ಸೈನ್ಸ್ ಬಿಟ್ಟು ಕಾಮರ್ಸ್ ಅನ್ನ ಕಂಪ್ಲೀಟ್ ಮಾಡಿ ನೀವು ಒಂದು ಇನ್ಫ್ಲೂಯೆನ್ಸರ್ ಆಗಿ ಎಲ್ಲರಿಗೂ ಇನ್ಫ್ಲೂಯೆನ್ಸ್ ಮಾಡಿ ಅಂತ ಹೇಳಿ. ನಾನು ಇನ್ಫ್ಲೂಯೆನ್ಸರ್ ಆಗ್ಲಿಕ್ಕೆ ನಿಮಗೆ ಎಜುಕೇಶನ್ ಬೇಕಂದ್ರೆ ಇಲ್ಲ, ಇನ್ಫ್ಲೂಯೆನ್ಸರ್ ಆಗಬೇಕು. This is what we spoke. This is what sir was also telling. So your motive is ನೀವು ಓದ್ಬೇಡಿ, ನನ್ನ ಹಾಗೆ ದೇಶ ತಿರುಗಿ ಅಪ್ಪ ಅಮ್ಮನ ಹಣವನ್ನು ಹಾಗಂತ ಇದ್ದಿದ್ರೆ ನಾನು ಎಜುಕೇಶನ್ ಬಗ್ಗೆ ಮಾತನಾಡ್ತಿದ್ನ ಸರ್. ಹಾಗಂತ ಇದ್ದಿದ್ರೆ ನಾನು ಎಜುಕೇಶನ್ ಬಗ್ಗೆ ನಿನ್ನ ಮಾತೆ ಅಂತ ಹೇಳಿದ್ ನೀನೆಂತ ಹೇಳಿದ್ದು ಎಲ್ಲ ನಾನು ಹೇಳಿದ್ದು ಎಲ್ಲ ಬೇಸರ ಆಗಿದೆ. ಇನ್ನು ಬೇಸರಿಗೆ ನೀವು ಇಲ್ಲ ಇಲ್ಲಿ ನಾನು ಹೇಳುವಂತಹ ಮಾತು ಎಲ್ಲರಿಗೂ ಗೊತ್ತಾಗ್ತದೆ. ಈ ರೀತಿ ಡಿಸ್ಟರ್ಬೆನ್ಸ್ ಅನ್ನ ಮಾಡಿದ್ರೆ ವಿಡಿಯೋದಲ್ಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಎಲ್ಲ ನಡೀತದೆ. ವಿಡಿಯೋದಲ್ಲಿ ಹುಡುಗಿಯರು ಸ್ಟೂಡೆಂಟ್ಸ್ ಎಲ್ಲ ಬಂದ್ರೆ ನಿಮ್ಗೆ ನಡೀತಾರೆ. ತಾಲಿಬಾನ್ ಅವರೆಲ್ಲ ಮುಂದೆ ಇದ್ರೆ ನಡೀತದೆ. ಇಲ್ಲಿ ಡಿಸ್ಟ್ರಾಕ್ಟ್ ಆದ್ರ ಇಲ್ಲಿ ನಡೀತಿರೋ ಎಲ್ಲರೂ ದೇವರುಗಳು. ಇಲ್ಲಿ ನಾವು ತಪ್ಪು ಸರಿಗಳ ಬಗ್ಗೆ ವಿಮರ್ಶೆಯನ್ನ ಮಾಡ್ತಿರೋದು, ಚರ್ಚೆಯನ್ನ ಮಾಡ್ತಿರೋದು ಅಲ್ವಾ? ಚರ್ಚೆಯನ್ನು ಮಾಡುವಂತ ಸಂದರ್ಭದಲ್ಲಿ ನೀವು ಡಿಸ್ಕಷನ್ ಅನ್ನ ಮಾಡಿದ್ರೆ ಜನಸಾಮಾನ್ಯರಿಗೂ ತಪ್ಪು ಕಲ್ಪನೆ ಇರ್ತದೆ, ನೀವು ತಿಳ್ಕೊಳ್ಳುವಾಗ ಕೂಡ ತಪ್ಪಾಗಿ. ಲಾಸ್ಟ್ 1 minute ಕೊಡ್ತೇವೆ. ಲಾಸ್ಟ್ 1 minute ಆಡಿಯನ್ಸ್ ಯಾಕೆ ನಿಮ್ಮನ್ನ ಇನ್ನೂ ಫಾಲೋ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ಳಿ. ನೋಡಿ, ಹಲವು ತಪ್ಪು ಬಣ್ಣನೆಗಳು ಎಲ್ಲ ನಡೀತದೆ. ಜೀವನ ಅಂತ ಬಂದಾಗ ಸರಿ ತಪ್ಪು ಅನ್ನುವಂಥದ್ದು ಎಲ್ಲ ಸಹಜ, ಓಕೆನಾ? ಈ ವಿಮರ್ಶೆಗಳಿಂದಲೇ ನಾವು ಎದ್ದು ನಿಲ್ಬೇಕು, ತಿಳಿತಾ? ಹಾಗಾಗಿ ನಾನು ಹೇಳುವ ಪ್ರಕಾರ ನನ್ನಿಂದ ನಿಮಗೆ ಏನಾದರೂ ಲಾಸ್ ಆಗಿದೆ ಅಂದ್ರೋ? ಇಲ್ಲ ಇಲ್ಲ ಒಪ್ಪಿದ್ರಲ್ಲ ಲಾಸ್ ಆಯ್ತಂತ. ಇಲ್ಲ 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 ಅದೇ ನಾನು ಹೇಳ್ತಿರೋದು. ಸರಿ ತಪ್ಪುಗಳು ಅಂತ ಇರ್ತದೆ, ವಿಮರ್ಶೆಗಳು ಅಂತ ಇರ್ತದೆ. ಇಲ್ಲಿ ನೋಡಿ 10% ಆಗಿದೆ ಅಂತ ಹೇಳಿದ್ರೆ 90% ಆಗಿಲ್ಲ ಅಂತ ಹೇಳ್ತಾ ಇದೆ. ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು, ನಾನು ಈ ಒಂದು ವೇದಿಕೆಯ ಮುಖಾಂತರ ನನ್ನನ್ನು ಫಾಲೋ ಮಾಡುವ ನನ್ನ ಪ್ರೀತಿಯ ಕನ್ನಡದ ಜನತೆಗೆ ನನ್ನ ಒಂದು ಸಂದೇಶ ಇಷ್ಟೇ. ನಿಮ್ಮ ಜೀವನದಲ್ಲಿ ಸರಿ ತಪ್ಪುಗಳು, ವಿಮರ್ಶೆಗಳು, ಫಾಲೋ ಮಾಡುವುದು ಕನ್ನಡದ ಜನತೆ, ಅದೇ ಅವರು ಪ್ರಮೋಟ್ ಮಾಡುವುದು ಚೈನಾದ ಜನತೆ. ಇದೇ ರೀತಿ ತಪ್ಪು ತಿಳ್ಕೊಳ್ಳುವವರು ಬಹಳಷ್ಟು ಮಂದಿ ಇರ್ತಾರೆ. ನಾನು ಹೇಳುವಂತಹ ವಿಚಾರಗಳನ್ನ ಗಮನವಿಟ್ಟು ಅದರ ಪ್ರತಿ ರಿಸರ್ಚ್ ಮಾಡಿಕೊಂಡು ಒಂದು ಪಾಸಿಟಿವ್ ಸಕಾರಾತ್ಮಕವಾದ ಚಿಂತನೆಯಿಂದ ತಿಳ್ಕೊಳ್ಳಿ, ಅದನ್ನ ಯೋಚನೆ ಮಾಡಿ ನಂತರ ನಿಮ್ಮ ಏನೋ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಬಣ್ಣಿಸಿ ಅಂತ ಹೇಳ್ತಾ, ನಾನು ಇದುವರೆಗೂ ಹೇಳಿದ ಹಾಗೆ ಫಾಲೋ ಮಾಡುವುದು ಬಿಡುವುದು ಅದು ನಿಮಗೆ ಬಿಟ್ಟದ್ದು. ಆದರೆ ದೇಶ ಅಂತ ಬಂದಾಗ, ರಾಜ್ಯ ಅಂತ ಬಂದಾಗ ಚೈನಾ ಅಂತ ಒಂದೇ, ನಾನು ಚೈನಾ ಅದು ಒಂದೇ ಅಂತ ನೀವು ತಿಳ್ಕೊಳ್ತೀರಿ, ಅದು ನಾನು ಹಾಗೆ ತಿಳ್ಕೊಂಡು ಈಗ ಸದ್ಯಕ್ಕೆ ಮನೆಗೆ ಹೋದ್ರೆ ತುಂಬಾ ಒಳ್ಳೆಯದಿತ್ತು. ಧನ್ಯವಾದಗಳು. ಬ್ಲಾಗಲ್ಲಿ ಮಾತಾಡು, ಇನ್ನು ಬ್ಲಾಗಲ್ಲಿ ಮಾತಾಡ್ಬೋದು. ನನ್ನ ಮಾತನ್ನು ನಾನು ಕರ್ಕೊಂಡು ಮಾಡಿ ಹೋಗ್ತೇನೆ. The more minutes he speaks, -1, no? Yeah. Thanks. ಡಿಫರೆನ್ಸ್ ಏನಂತ ಹೇಳಿ. ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ವಾಟ್ ಅ ಕಂಪನಿ ಹ್ಯಾಡ್ ಮೇಡ್ ಆಲ್ ದೋಸ್ ಕ್ರಿಯೇಷನ್. ಅಂದ್ರೆ ಕಂಪನಿ ಏನೆಲ್ಲ ಇನ್ವೆಂಟ್ ಮಾಡಿದೆ ದಟ್ಸ್ ಅದನ್ನು ಪ್ರೊಡ್ಯೂಸ್ ಮಾಡ್ತಾರೆ, ದಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್. ಬಟ್ ನಾನು ಏನ್ ಮಾಡಿದಂದ್ರೆ ದಟ್ಸ್ ಒನ್ ಕೈಂಡ್ ಆಫ್ ಇನ್ವೆಂಟರಿ ಸರ್. ರೂಲ್ ಪ್ರಕಾರ ಚೈನಾದಿಂದ ಪಾರ್ಟ್ಸ್ ತಂದು ಅದನ್ನು ಅಸೆಂಬಲ್ ಮಾಡುದು ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳುದಿಲ್ಲ. ಬಟ್ ಸರ್ ಅದು ನನ್ನೊಂದು ಟ್ಯಾಲೆಂಟ್. ನಾನು ದೇಶ ಟ್ಯಾಲೆಂಟ್ ಆಫ್ ಲೈನ್, ಫ್ರಾಡ್ ಇಲ್ಲ ಮ್ಯಾಮ್, ಫೇಕ್ ನ್ಯೂಸ್ ಅನ್ನ ಸ್ಪ್ರೆಡ್ ಮಾಡೋದು ನಿಮ್ಮ ಟ್ಯಾಲೆಂಟ್. ನನ್ನ ಒಂದೇ ಮೋಟಿವ್, ನಾನು ಮಾಡಿದ ಡ್ರೋನ್ ಕೋಟಿ ಸಂಪಾದನೆ ಮಾಡುದಿಲ್ಲ, ಕೋಟಿ ಜನರಿಗೆ ಯೂಸ್ ಆಗ್ಬೇಕು ಅಂತ ನನ್ನ ಒಂದೇ ಗುರಿ. ನನ್ನ
ಹಣ ಬರ್ತಿರೋದು ಬಿಕಾಸ್ ನಾನು ಆಡಿರೋ ಡ್ರೋನ್ ಅದು ಜನರಿಗೆ ಹೇಗೆ ಯೂಸ್ಫುಲ್ ಆಗ್ತದೆ. ನಾನು ಸ್ವಲ್ಪ ಬೇರೆ ರೀತಿಯಲ್ಲಿ ಸ್ವಲ್ಪ ಯೂಸ್ಫುಲ್ ಮಾಡಿದ್ದೇನೆ. ಔಟಿನ ಗಾರ್ಡನ್ ಡ್ಯಾನ್ಸಿಂಗ್ 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 ಡ್ಯಾನ್ಸಿಂಗ್. ಇದು ಪಕ್ಕ ಬರಲ್ಲ ಏರು ವಿದ್ಯಾರ್ಥಿಯನ್ನು ಪಡೆದಿರುವ ತಂಡ ಅರಿವು ಶ್ರೀ ರಾಮಕೃಷ್ಣ ಕಾಲೇಜ್ ಫಸ್ಟ್ ಗ್ರೇಡ್ ಕಾಲೇಜ್. ಜಯಸಿ ಪೆನ್ ಅದು ಕಲರ್ ಕೊಟ್ಟದ್ದು. ಜಯಸಿ ಅದಕ್ಕೆ ಹೇಳೋದು ಹಾಸ್ಟೆಲಲ್ಲಿ ಸ್ನಾನ ಮಾಡಿ ಬರ್ಬೇಕಂತ. ಗ್ರೂಪ್ ಡ್ಯಾನ್ಸ್ ವೆರಿ ಇಂಟ್ರೆಸ್ಟಿಂಗ್. ಮ್ಯಾಮ್ ನಮ್ಮ ದಾದಾಯಿನ ಗೊತ್ತಿದೆ ಮಗಳು ಹಾಸ್ಟೆಲ್ದಾಗ್ಲು ನೀತಿ ಜೇರಿಂದೆ ಅಗಲು ಎಲಿ ಬುಕ ನಕ್ಕು ರೈನೇ ದಿನ ಮುನಕಲು ಪ್ರಥಮ ಸ್ಥಾನವನ್ನು ಪಡೆದಿರುವ ತಂಡ ಏಕತೆ. ನಮಗೆ ಏಕತೆ ರೀತಿ ಡಾಕ್ಟರ್ ಕಲ್ಪನಾ ಪ್ರಭುಜಿ ಇವರು ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವ ತಂಡ ಶಾಂತಿ ಗೋವಿಂದಾಸ್ ಕಾಲೇಜ್ ಸುರತ್ಕಲ್. ಶಾಂತಿ ಮನಗೋಲಕ್ಕಿರ ಶಾರದಲ್ಲಿ ನಮ್ಮ ತಾಯಿ ಫಸ್ಟ್ ನಾಳೆ ಸ್ನಾನ ಮಾಡಿ ಬಾ. ಫಸ್ಟ್ ಬೇಕಾದ್ರೆ ನಾಳೆ ಸ್ನಾನ ಮಾಡಿ ಬಾ. ಫಸ್ಟ್ ಮೀತ್ ಬರೋಣ ಎವರಾಗ ಫಸ್ಟ್ ಹಬ್ಬ ಅವನಿಗೆ ಪ್ರೈಸ್ ಇಲ್ಲ. ಸ್ಥಾನವನ್ನು ಪಡೆದಿರುವ ತಂಡ ಶಾಂತಿ ಗೋವಿಂದಾಸ್ ಕಾಲೇಜ್ ಸುರತ್ಕಲ್. ಅಕ್ಕಲ್ಲಿ ಲಿಂಬೆ ಹುಲಿ ಕಟ್ಟಿ ನಾವೇ ಮ್ಯಾಮ್ ರಡ್ಡಿ ಚಾನ್ಸ್ ಇತ್ತು ಡಾಕ್ಯುಮೆಂಟ್ರಿ ಯಾವ್ದಾಡ ಮುಕ್ಕಲು ಏರ್ಲ ಮೀತಿಜೆ ರಾತಿ ದೇವಸ್ಥಾನ ಏರು ಬರ್ಪುಜಿ ಈದ್ ರಾಜಗೆಟ್ಟಿಯ ಮುಕ್ಕಲು ಮೀತಿಜೆರಿಯ. ಶಾಂತಿ ಗೋವಿಂದಾಸ್ ಕಾಲೇಜ್ ಸುರತ್ಕಲ್ ಇವರು ವಿಜೇತರಾಗಿರುತ್ತಾರೆ. ಒಂದೇ ಲೌಡಿಲ್ಲ ದೆಪ್ಪಿಯ ಮಾರಿ ನಮ್ಮ ದೆಪ್ಪುಜೆ ಯಾಸಾನ ನಮಗೆ ಇವತ್ತು ಸಂಜಿಲ್ಲ ಪ್ರೈಸ್ ಇಜ್ಜಿ ಮಗಲೇ ಹಾಸ್ಟೆಲ್ ದಾಖಲು ಓಯ್ಲಿಲ್ಲ ಜೆತ್ತಿಜೆ ಒಂದೇ ಒಂದೇ ಇರುವ ಜನ ಬಂದ್ರೆ ಇಂಚಿನ ನಮ್ದು ಕಾಲೇಜ್ ಒಂದು ನಾವು ಸರ್ ಜಾಲಿ ತೇರು ಎಡ್ಡೆ ತೇರು ಈರು ನನ್ನ ಮೋಣೆ ಮುಚ್ಚೋಡು ನಿಜ್ಜಿ ಅಲ್ಲಿ ಕೆತ್ತಿ ತಿಂದ ಕಬರಿಯಿಂದ ಮಾತ ಬೈತಿದ್ದು ಟ್ರೋಫಿ
ನಮ್ಮ ಅಟ್ಟಾರೆ ಸೋತು ಪೋಂದುಲ್ಲ ಅವೇ ಬಿಕಾಸ್ ಹಾಸ್ಟೆಲ್ದಾಗ ಒಂಜಿಲ್ಲ ಅವ್ರಿಗೆಲ್ಲ ಮೀತಿಜೇರು ಮಾನ್ಯ ಫಸ್ಟ್ ಮಲ್ ಕರೆಕ್ಟ್ ನೀನೇ ತಾನೆ ಏ ನಿಜ ಹೇಳು ಹಾ ಮುಖ ಸೆಕೆಂಡ್ ಹಾಲ್ ಹೆಂಗಲ ಕುಲೆ ಮುಖ ಹೆಂಗಲ ದೇವಿ ಉಂಟು ದೇವಿ ಒಂಜಿ ದೇವಿ ಮುಖಂಬಲ್ ಅಲ್ಲ ಏ ನೀನಲ್ಲ ಚಂದ ಮಾಡಿದ್ಯಲ್ಲ ನೀನು ಅವೇ ಮಾಡ ಏ ಫಸ್ಟ್ ನಮ್ಮ ಜ್ಯೂಸ್ ಬರೀರಿ ಸೋತನಲ್ಲಿ ಕೊಡ ಸ್ವೀಟ್ ತಿನ್ನೋಣ ನಮ್ಮ ಜ್ಯೂಸ್ ಬಲಿ ಮ್ಯಾಮ್ ಜ್ಯೂಸ್ ವರ್ಕ್ ಮ್ಯಾಮ್ ಮೂಲ್ ಬನ್ನಿ ತಿವ್ರು ಆಯ್ತು ಈಗ ಆಗಿ ಹೋಗಿದ್ರೆ ಆಯ್ತು ಅಂಡ್ ಸೊ ಪ್ರೈಸ್ ಇಲ್ಲ ಪ್ರೈಸ್ ಒಂಜಿಲ್ಲ ತಿಕ್ಕಂಡು ಅಂಚ ಸೊ ವಿ ಆರ್ ಗೋಯಿಂಗ್ ಟು ಬ್ಯಾಕ್ ಟು ಹೋಮ್ ಈತ ಮ್ಯಾಮ್ನಲ್ಲೇ ಕೊಡು ಅಣ್ಣ ನಮ್ಮಾಯ್ತ ಬಸ್ ಹೋಗೋದಿಲ್ಲ ಸೊ ಯಾರು ಕೈಟ್ ಆತು ಉಂಡು ಕೈಟ್ ಈದು ಪತ್ತೊಂದು ಲಾಟ್ ಅಲ್ಲಿಗೆ ಅಂಗಡಿ ಮಾತ್ರ ಬೋಡಿಗೆ ಏತನಿಗೆ ಏನೊಂದಿಲ್ಲ 12 ಲಕ್ಷ ಅಂದ ಅಷ್ಟೇನಾ ಅವೆನ್ನ ಕುರ್ಕುರೆ ಅನ್ನೆ 16 ಲಕ್ಷಗೆ ಖಾಲಿ ಅಂಗಡಿ